ಮೂಡುಬಿದ್ರೆಯ ಪಡು ಮಾರ್ನಾಡು ಗ್ರಾಮದ ಚಂದ್ರಕೆರೆ ಗುರುಪ್ಪ ಸರ್ಕಾರಿ ಜಾಗದಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆ ನಡೆಸುತ್ತಿದ್ದ ಸ್ಥಳಕ್ಕೆ ಮೂಡುಬಿದ್ರೆ ತಹಶೀಲ್ದಾರ್ ಪುಟ್ಟರಾಜು ನೇತೃತ್ವದ ತಂಡ ದಾಳಿ ನಡೆಸಿ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದೆ. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಳಿಯ ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾನೈಟ್ ತುಂಬಿದ್ದ ಲಾರಿಯನ್ನು ಚಾಲಕ ಅಮನುಟ್ಟು ಒಳರಸ್ತೆಯಲ್ಲಿ ಕೊಂಡೊಯ್ದು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಅಧಿಕಾರಿಗಳು ಹಿಂಬಾಲಿಸಿಕೊಂಡು ಹೋಗಿ ಲಾರಿಯನ್ನು ವಶಪಡಿಸಿಕೊಂಡಿದ್ದಾರೆ. ಲಾರಿಯಲ್ಲಿ 2 ಬೃಹತ್ ಗ್ರಾನೈಟ್ ಕಲ್ಲುಗಳಿದ್ದವು. ಗಣಿಗಾರಿಕೆ ಸ್ಥಳದಿಂದ ಒಂದು ಹಿತಾಚಿ ಹಾಗೂ ಕಲ್ಲು ಕೊರೆಯುವ ಯಂತ್ರವನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣಕ್ಕೆ ಸ್ಥಳೀಯ ಹರಿಪ್ರಸಾದ್ ಮತ್ತು ಶಾಸನದ ಸುದರ್ಶನ್ ಎಂಬುವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು, ಮುಂದಿನ ಕ್ರಮಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖಾಧಿಕಾರಿಗಳಿಗೆ ಪ್ರಕರಣವನ್ನು ವರ್ಗಾಯಿಸಲಾಗಿದೆ. ನಮಗೆ ಇದು 3 ದಿನ ಫಸ್ಟ್ ಒಂದು ಟೈಮ್ ಬಂದಿತ್ತು. ಆಗ ಬಂದಾಗ ಇಲ್ಲಿ ಕೆಳಗಡೆ ಲೆವೆಲ್ ಮಾಡ್ತಿದ್ರು. ನಾವು ಕೇಳಿದಾಗ ನಾವು ಇದು ಅಡಿಕೆ ಗಿಡ ನೆಡೋದಕ್ಕೆ ಅಂದರು. ನಾವು 2 ಸತಿ ನಿಲ್ಲಿಸಿಟ್ಟು ಬಂದಿದ್ವಿ ಅಡಿಕೆ ಗಿಡಕ್ಕೆ ಅಂತಿದ್ದು. ಮತ್ತು 3ನೇ ಸತಿ ಇದು ಕಲ್ಲೇ ತುಂಬ್ತಾ ಇರೋದು ಗೊತ್ತಾಯಿತು. ಅದು ಬಂದ ತಕ್ಷಣ ನಾವು ದಾಳಿ ಮಾಡಿದ್ವಿ. ನಾವು ಕೆಲ್ಲಪೊತ್ತಿಗೆ ಒಂದು ಚಿಕ್ಕ ರಸ್ತೆ ಮೂಲಕ ಹೋಗ್ತಾ ಇರೋದು ಕಂಡು ಬಂತು. ನಾವು ಫಾಲೋ ಮಾಡಿ ಆ ಲಾರಿನ ಸೀಜ್ ಮಾಡಿದ್ವಿ. ಆದರೆ ಬರ್ತಾ ಇರೋದು ನೋಡಿ ಡ್ರೈವರ್ ಮತ್ತು ಕ್ಲೀನರ್ ಗದ್ದೆ ಕಡೆ ಓಡೋದ್ರು.